ಇದೀಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡ್ಕೊಂಡು ಬರೋಣ. ಸರ್ಕಾರದ ಮಾರ್ಗಸೂಚಿಯನ್ನ ಗಾಳಿಗೆ ತೂರಿ ಮದುವೆ ಸಮಾರಂಭವೊಂದು ಕೊರೋನಾದ ಲಾಕ್ಡೌನ್ ಸಂದರ್ಭದಲ್ಲಿ ನಡೆದಿರುವುದು ವರದಿಯಾಗಿದೆ. ಮಂಗಳೂರಿನಲ್ಲಿರುವ ಮಂಗಳಾದೇವಿ ದೇವಾಲಯದ ಆವರಣದಲ್ಲಿ ಮದುವೆ ಸಮಾರಂಭವನ್ನ ನಡೆಸಲಾಗಿದೆ. ಇದೀಗ ಇದು ಜಿಲ್ಲಾಡಳಿತದ ಕೆಂಗಣ್ಣಿಗೆ ಗುರಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಟ್ರೋಲ್ಗೆ ಬಾರದ ಕೊರೋನಾದ ನಡುವೆ ಮದುವೆ ಸಮಾರಂಭವನ್ನ ಆಯ್ಕೆ ಮಾಡಿರುವುದು ಸರಿಯಲ್ಲ. ಕೊರೋನಾದ ಗೈಡ್ಲೈನ್ಸ್ಗಳನ್ನು ನಿಯಮ ಮೀರಿ ಇದೀಗ ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ಮದುವೆ ಸಮಾರಂಭ ಮಾಡಲಾಗಿದೆ. ದೇವಾಲಯದ ಹೊರಗೆ 40ಕ್ಕೂ ಹೆಚ್ಚು ಕಾರುಗಳು ಪಾರ್ಕಿಂಗ್ ಮಾಡಲಾಗಿದೆ. ಸ್ಥಳೀಯ ಜನಪ್ರತಿನಿಧಿಯೊಬ್ಬರ ಮಗಳ ಮದುವೆ ನಡೆದಿದೆ ಅನ್ನುವ ಮಾಹಿತಿ ಬಂದಿದೆ. ಇದೀಗ ಘಟನಾ ಸ್ಥಳಕ್ಕೆ ತೆರಳಿರುವಂತಹ ಅಧಿಕಾರಿಗಳು ಮದುವೆಯನ್ನು ನಿಲ್ಲಿಸಿದ್ದಾರೆ. ಕಾರ್ಯಕ್ರಮವನ್ನು ಮಾಡಬಾರ್ದು ಅಂತೇಳಿ ಕೊರೋನಾದ ಗೈಡ್ಲೈನ್ಸ್ಗಳಲ್ಲಿ ಈಗಾಗಲೇ ಸ್ಪಷ್ಟವಾಗಿ ತಿಳಿಸಿದ್ರು ಕೂಡ ನಿಯಮ ಮೀರಿ 50ಕ್ಕೂ ಅಧಿಕ ಮಂದಿಯನ್ನು ಕೂಡಿ ಹಾಕಿ ಇಲ್ಲಿ ಮದುವೆ ಸಮಾರಂಭನ ಆಯೋಜಿಸಲಾಗಿದೆ. ಇದು ಕೊರೋನಾದ ಗೈಡ್ಲೈನ್ಸ್ ನಿಯಮಗಳನ್ನು ಉಲ್ಲಂಘನೆ ಮಾಡಿದಂತಾಗಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ವರದಿಗಾರರಾದ ಗಣೇಶ್ ಪೂಜಾರಿ ಅವರು. ಗಣೇಶ್, ಹೇಳಿ, ಕೊರೋನಾದ ಗೈಡ್ಲೈನ್ಸ್ಗಳನ್ನು ಉಲ್ಲಂಘಿಸಿ ಮದುವೆ ಸಮಾರಂಭವೊಂದು ಆಯೋಜಿಸಲಾಗಿದೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಏನಿದೆ ಕುರಿತಂತೆ ಹೆಚ್ಚಿನ ಅಪ್ಡೇಟ್ ಗಣೇಶ್? ಹೌದು ಚಂದ್ರಶೇಖರ್, ಈಗ ಜಿಲ್ಲಾಡಳಿತದ ಯಾವುದು ಮಾರ್ಗಸೂಚಿ ಇದೆ, ಏನು ಮದುವೆ ಇದ್ರು ಜಿಲ್ಲಾಡಳಿತ ಪರ್ಮಿಷನ್ ತೆಗೆದುಕೊಂಡು 20ಗಿಂತ ಜಾಸ್ತಿ ಜನ ಸೇರುವಾಗಿಲ್ಲ. ಅಂಥದ್ರಲ್ಲಿ ದೇವಸ್ಥಾನಕ್ಕೆ ಪ್ರವೇಶನೇ ಇಲ್ಲ. ಒಳ ಅಂಗಳದಲ್ಲಿ ಆಗಲಿ ಒಳಭಾಗದಲ್ಲಿ ಆಗಲಿ ಯಾವುದೇ ಮದುವೆ ಸಮಾರಂಭಗಳು ನಡೀಲಿಕ್ಕಿಲ್ಲ. ಅಂಥದ್ರಲ್ಲಿ ದೇವಸ್ಥಾನವು ಒಂದು ಮಾಜಿ ಸ್ಥಳೀಯ ಕಾರ್ಪೊರೇಟ್ ಎಂಬ ಹಿನ್ನೆಲೆಯಲ್ಲಿ ಒಂದು ಪರ್ಮಿಷನ್ ಬೇರೆ ಕೊಟ್ಟಿದ್ದಾರೆ. ಅದಕ್ಕೆ 100ಕ್ಕೂ ಅಧಿಕ ಜನರು ಇಲ್ಲಿ ಸೇರಿದು ಕಂಡು ಬರ್ತಿದೆ. ಇದು ಸ್ಥಳೀಯರ ಮಾಹಿತಿಯ ಮೇರೆಗೆ ಮಂಗಳೂರಿನ AC ಮದನ್ ಕುಮಾರ್ ಅವರ ತಂಡ ಇಲ್ಲಿ ಒಂದು ರೈಡ್ ಮಾಡಲಾಗಿದೆ. ಧನ್ಯವಾದಗಳು ಗಣೇಶ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಏನ್ ನಗರಲ್ಲ ರೀ, ಏನ್ ನೀವು ಜವಾಬ್ದಾರಿಯುತವಾಗಿ ಈಗ ಹೆಂಗೆ 4 ಮದುವೆ ಒಂದೇ ಸರಿ ಹೆಂಗ್ ಮಾಡ್ತೀರಾ? ಮತ್ತೆ ಹಿಂಗ ಅರ್ಧ ಗಂಟೆ ಹಿಂಗಾಗುತ್ತೆ. ನೀವೇ ಯೋಚನೆ ಮಾಡ್ರಿ, ಮದುವೆ ಮಾಡೋರು ಅರ್ಧ ಗಂಟೆ ಮಾಡಕ್ ನೋಡಿಯಪ್ಪ, ನನ್ಗೂ ಮದುವೆ ಆಗಿದೆ, ಪ್ರೊಸೀಜರ್ ಏನೋ ನನಗೂ ಗೊತ್ತಿದೆ, ಆಯ್ತಾ? ನೀವು ಸುಮ್ನೆ ಕಿವಿ ಮೇಲೆ ಹೂವು ಆಡೋದಲ್ಲ 4 ಭಾಗ ಇಡ್ತಾ ಇದೀರ ನೀವು. ಇಲ್ಲ ಸರ್, ಎಷ್ಟು ಜನದ ಮದುವೆ ಆಗಿದೆ ಹೇಳಿ. ನನ್ಗೆ ಅದೆಲ್ಲ ಬೇಡ, ನಾನು ಕೂತ್ಕೊಳ್ಳಲ್ಲ ಸ್ವಾಮಿ. ಪರ್ಮಿಷನ್ ತೋರಿಸಿ, ಯಾರು ಪರ್ಮಿಷನ್ ಕೊಡಿ. ಈಗ ನನಗೆ ಕೊಡಿ. ಸುಮ್ನೆ ನಮ್ಗೆ ಅಟ್ಲೀಸ್ಟ್ ಒಂದು ಅದೇ ಕೂಡ ರೆಸ್ಟ್ ಮಾಡಕ್ ಬಿಡಲ್ಲ ಅಧಿಕಾರಿಗಳಿಗೆ. ಅಂದ್ರೆ ಯಾವ ರೀತಿ ಮಾಡ್ತೀರಾ ನೀವು? ಎಷ್ಟು ಜನ ಕೊಟ್ಟಿದ್ದಾರೆ? 25 ಜನ. ಎಷ್ಟು ಜನ ಇದಾರೆ ಹೊರಗಡೆ? ಅಲ್ಲಿ 3 ಜೋಡಿ ಹೋಗಾಗಿದೆ, ಇನ್ನೊಂದು ಜೋಡಿ ಇದೆ. ಅಲ್ಲ, ಇವ್ರದ್ದು ಮಂಗಳೂರು ಮಹಾನಗರ ಪಾಲಿಕೆಯವರಿಗೆ ಮತ್ತೆ ಪರ್ಮಿಷನ್ ಕೊಡಿದ್ರು. ಈ ಗಾಡಿಗಳು ಹೊರತುಪಡಿಸಿ ಹೊರಗಡೆ ಗಾಡಿ ಇದ್ರೆ ಸೀಲ್ ಮಾಡಿಸ್ಲಾ? ಹಿಂದ್ಗಡೆ ಇಷ್ಟು ಸೆನ್ಸಿಟಿವ್ ಇದೆ ನಮ್ಮಲ್ಲಿ, ಕೇಸಸ್ ಕಡಿಮೆ ಆಗಿಲ್ಲ. ಅಷ್ಟಾದ್ರೂ ತಾವು ಈ ರೀತಿ ಮಾಡಿದ್ರೆ ಹೇಗೆ ಹೇಳಿ? ಅಲ್ಲ, ಇದೆ ನೀವು ಆಸ್ ಇಟ್ ಈಸ್ ಏನ್ ನಿಮ್ಗೆ ದಾಖಲೆ ಕೊಟ್ಟಿದ್ದಾರೋ ಅದ್ರ ಬೇಸಿಸ್ ಮೇಲೆ ಒಂದು ರಿಪೋರ್ಟ್ ಹಾಕಿ. ಮತ್ತೆ ಕಾರ್ಪೊರೇಷನ್ ಅವರು ಒಂದೇ ದಿನಕ್ಕೆ ಒಂದೇ ವೆನ್ಯೂಗೆ 4 ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದು ಯಾರು ಕೊಟ್ಟಿದಾರೋ ಅವ್ರ ಮೇಲೆ ಕ್ರಮಕ್ಕೆ ಕೇಳಪ್ಪ. ಎಲ್ಲಿದೆ ಟೈಮು? ನೀವು ಯೋಚನೆ ಮಾಡಿ, ಅರ್ಧ ಗಂಟೆಗೆ ಆಗ್ತದಾ? ಈಗ ಅರ್ಧ ಗಂಟೆ ಅಂತಂದ್ರೆ ಈಗ ಮುಂಚೆ ಬರ್ತಾರೆ. ಈಗ ಒಂದು ಮದುವೆ ಇನ್ನೊಂದು ಮದುವೆ ಬರ್ಲಿಕ್ಕಿಲ್ಲ. ಇಲ್ಲಪ್ಪ, ಅರ್ಧ ಗಂಟೆನೂ ಟೈಮ್ ಇಲ್ಲ. 23 ಅಂದ್ರೆ 20 ನಿಮಿಷ ಇದೆ.